ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ಪೀಡಿಯಾಟ್ರಿಕ್ಸ್ ವಿಭಾಗದ ವತಿಯಿಂದ ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ಅರಿವು ದಿನಾಚರಣೆಯನ್ನ ನಗರದ ಹತ್ತಾವರದಲ್ಲಿರುವ ಕೆಎಂಸಿ ಆಸ್ಪತ್ರೆಯ ಸಂಜೀವಿನಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನ ಹತ್ತಾವರದ ಕೆಎಂಸಿ ಆಸ್ಪತ್ರೆಯ ಸಂಜೀವಿನಿ ಹಾಲ್ನಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿತ್ತು. ಇನ್ನು ಕಾರ್ಯಕ್ರಮವನ್ನು ಸಂಗೀತ ನಿರ್ದೇಶಕ ಗುರುಕಿರಣ್ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಎಸ್ಎಲ್ ಶೇಟ್ ಜ್ಯುವೆಲರ್ಸ್ ಅಂಡ್ ಡೈಮಂಡ್ನ ಪಾಲುದಾರರಾದ ರವೀಂದ್ರ ಶೇಟ್ ಹಾಗೂ ಶರತ್ ಶೇಟ್ ಅವರು ಮಕ್ಕಳ ಕ್ಯಾನ್ಸರ್ ಚಿಕಿತ್ಸೆಗೆ ನೆರವಾಗುವ ನಿಟ್ಟಿನಲ್ಲಿ ಕೆಎಂಸಿ ಆಸ್ಪತ್ರೆಗೆ ಸುಮಾರು 50,000 ರೂಪಾಯಿ ಚೆಕ್ ಅನ್ನು ಗಣ್ಯರ ಸಮ್ಮುಖದಲ್ಲಿ ಹಸ್ತಾಂತರಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಗೀತ ನಿರ್ದೇಶಕ ಗುರುಕಿರಣ್ ಅವರು, ಕ್ಯಾನ್ಸರ್ ಮನುಕುಲಕ್ಕೆ ಒಂದು ಪಿಡುಗು. ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿ ಚಿಕಿತ್ಸೆ ನೀಡುವ ಮೂಲಕ ಮಕ್ಕಳಲ್ಲಿ ಈ ಕಾಯಿಲೆ ಬೃಹದಾಕಾರದಲ್ಲಿ ಬೆಳೆಯದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. ಮನುಕುಲಕ್ಕೆ ಒಂದು ದೊಡ್ಡ ಪಿಡುಗು ಇದು. ಓಕೆ, ಇನ್ನು ಸ್ವಲ್ಪ ವರ್ಷದಲ್ಲಿ ಅದಕ್ಕೂ ಕಂಪ್ಲೀಟ್ ಕ್ಯೂರಬಲ್ ಮಾಡ್ತಾರೆ. ಮೇಜರ್ ಇರೋದು ಈ ಕಾಯಿಲೆಯನ್ನ ಮೊದಲು ಪತ್ತೆ ಹಚ್ಚೋದು. ಅದನ್ನು ಡಿಲೇ ಮಾಡಿದ್ರೆ ಡೆಫಿನೆಟ್ ಆಗಿ ಸ್ವಲ್ಪ ಮಕ್ಕಳು ಇನ್ನೂ ಜಾಸ್ತಿ ಅನುಭವಿಸ್ಬೇಕಾಗುತ್ತೆ. ಪೇರೆಂಟ್ಸ್ ಸಪೋರ್ಟ್ ಡೆಫಿನೆಟ್ ಆಗಿ ತುಂಬಾ ಬೇಕು. ಅವ್ರ ಜಜ್ಮೆಂಟ್ ಎಲ್ಲದಕ್ಕಿಂತ ಜಾಸ್ತಿ. ಯಾಕೆಂದ್ರೆ ಕೆಲವೊಮ್ಮೆ ಕಡೆಗಣಿಸ್ತಾರೆ, ಇಲ್ಲ ನಾವು ಬೇರೆ ಟ್ರೀಟ್ಮೆಂಟ್ ಮಾಡ್ಬೋದು ಅಥವಾ ಏನ ಹರಕೆಯಲ್ಲಿ ಆಗುತ್ತೆ ಅಂತ. ನಮ್ಮ ಕೆಲಸ ಮಾಡಬೇಕು. ಡೆಫಿನೆಟ್ ದೇವರ ಬೇಕೇ ಬೇಕು. ಸೊ ಡೆಫಿನೆಟ್ ಆಗಿ ಪೇರೆಂಟ್ಸ್ ರೋಲ್ ಇಲ್ಲಿ ತುಂಬಾ ಅವಶ್ಯಕತೆ ಇರುತ್ತೆ. ಕೆಎಂಸಿ ಆಸ್ಪತ್ರೆಯ ಮಕ್ಕಳ ಕ್ಯಾನ್ಸರ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಹರ್ಷ ಪ್ರಸಾದ್ ಅವರು ಮಾತನಾಡಿ, ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಪ್ರಕಾರ ಭಾರತದಲ್ಲಿ 10 ವರ್ಷದ ಹಿಂದೆ ಮಕ್ಕಳಲ್ಲಿ ಶೇಕಡಾ 2.5ರಷ್ಟು ಕ್ಯಾನ್ಸರ್ ಪ್ರಮಾಣ ಪತ್ತೆಯಾಗುತ್ತಿದ್ರೆ ಪ್ರಸ್ತುತ ಶೇಕಡಾ 5.5 ಏರಿದೆ. ವರ್ಷಕ್ಕೆ 3 ಲಕ್ಷ ಮಕ್ಕಳು ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. 2002ನೇ ಇಸ್ವಿಯಲ್ಲಿ ಪ್ರಪಂಚದಲ್ಲಿ ಸುಮಾರು 88 ರಾಷ್ಟ್ರಗಳಲ್ಲಿ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ರು. ಯಾಕಂತ ಹೇಳಿದ್ರೆ ವರ್ಷಕ್ಕೆ 3 ಲಕ್ಷ ಮಕ್ಕಳು ವಿದ್ ಕ್ಯಾನ್ಸರ್ ಪತ್ತೆ ಹಚ್ಚುತ್ತಾ ಇದ್ದಾರೆ. ಅದರಲ್ಲಿ 80% ಅಂದ್ರೆ 10ರಲ್ಲಿ 8 ಮಕ್ಕಳು ಹೆಚ್ಚಾಗಿ ಡಯಾಗ್ನೋಸ್ ಆಗುವಂತದ್ದು ಅಭಿವೃದ್ಧಿ ಹೊಂದುತ್ತಿರುವಂತಹ ನಮ್ಮಂತಹ ದೇಶಗಳಲ್ಲಿ. ಆದ್ರೆ ಈ ಕ್ಯಾನ್ಸರ್ಗೆ ಚಿಕಿತ್ಸೆ ಎಲ್ಲ ಮಕ್ಕಳಿಗೂ ಸಿಗ್ತಾ ಇಲ್ಲ. ಕೆಲವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಚಿಕಿತ್ಸೆ ತುಂಬಾ ಈಸಿಯಾಗಿ ಸಿಗತ್ತೆ. ನಮ್ಮಲ್ಲಿ ಚಿಕಿತ್ಸೆ ಕೊಡ್ಲಿಕ್ಕೆ, ಡೆಲಿವರಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹತ್ತಾವರದ ಕೆಎಂಸಿ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಜಾನ್ ರಾಂಪುರಂ, ಮಂಗಳೂರು ಕೆಎಂಸಿ ಅಡಿಷನಲ್ ಡೀನ್ ಡಾಕ್ಟರ್ ಅಲ್ಫ್ರೆಡ್ ಅಗಸ್ಟಿನ್, ಪೀಡಿಯಾಟ್ರಿಕ್ಸ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕಮಲಾಕ್ಷಿ ಭಟ್, ಮಂಗಳೂರು ಜ್ಯೋತಿ ಕೆಎಂಸಿ ಆಸ್ಪತ್ರೆಯ ಅಧೀಕ್ಷಕರಾದ ಡಾಕ್ಟರ್ ಆನಂದ್ ವೇಣುಗೋಪಾಲ್, ಡಾಕ್ಟರ್ ರಮಿತಾ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಮತ್ತು ಮೈಲಂಕೋಡಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ನಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.